ತಾಸು ಒಂದಾಯ್ತು, ನಿದ್ರೆ ಮಾಡೋಕ್ಕೆ ಕೊಡೋಲ್ರಲ್ಲ ನೀವು. ನಾ ಏನು ಮಾಡೋಕ್ಕಾಗತ್ತೆ? ಏನು ಆಲೂಗಡ್ಡೆ ಮಾಡಬೇಡ ಮಾಡಬೇಡ ಅಂದ್ರೆ ಅದನ್ನೇ ಮಾಡಿ ಹಾಕ್ತಿ. ಮತ್ತು ಗ್ಯಾಸಿಗೆ ನಿದ್ರೆ ಮಾಡೋಕ್ಕಾಗಂಗಿಲ್ಲ. ಡರ್ರ ಬುರ್ರ ಅಂತೈತೆ ಒಂದೇ ಸಮ. ಅದಕ್ಕೆ ನಾನು ನಿಮಗೆ ಚೂರ್ಣ ಕೊಡ್ತೀನಿ ರೀ, ತಿನ್ನಿರಿ ಅಂತ. ಚೂರ್ಣನೂ ಸರಿಯಾಗಿ ತಿನ್ನಂಗಿಲ್ಲ, ಬರೀ ಗ್ಯಾಸು. ಆ ಸೋಡಾನಾರು ಕುಟ್ಕೊಬಂದ್ರಾಗಿರೋದು ರಾತ್ರಿ. ಇವತ್ತು ಅಲ್ಲಿಗೂ ಹೋಗಲಿಲ್ಲ ನೀವು. ಮೂರೊತ್ತು ಮನೆಯಲ್ಲೇ ಇದ್ದರೆ ಒಂದೊಂದು ಹೊತ್ತಿ ಒಂದೊಂದು ಥರ ಡ್ರೆಸ್ ಮಾಡ್ಕೊಂಡು ಚಲೋ ಕಾಣ್ತಿದ್ರೆ ಯಾರಿಗೆ ಹೊರಗೆ ಹೋಗಕ್ಕೆ ಮನ್ಸಾಕತ್ ಹೇಳು? ಏನೋ ಒಂದು ಸುಳ್ಳು ಹೇಳಿ ಮರಳು ಮಾಡ್ತೀವಿ ಬಿಡ್ರಿ ನೀವು. ನಿಜಾನೇ ಹೇಳಕತ್ತೀನಿ. ಕರಾನೆ ಏನು ಚಲೋ ಕಾಣ್ತಿ ಗೊತ್ತಾ? ಬಂಗಡಿ ಮೀನು ಬಳುಕಿದಾಗ ನನಗೆ ಭಾಳ ಆಸೆ ಇತ್ತು, ಏನಾದರೂ ಆಗಲಿ ನಾನು ಉಡುಪಿ ಮಂಗಳೂರು ಕಡೆ ಹುಡುಗಿನ ಮದುವೆ ಆಗ್ಬೇಕಂತ. ಅಂತೂ ಇಂತೂ ನನ್ನ ಆಸೆ ಪೂರೈಸ್ತಲ್ಲ, ಸ್ವರ್ಗ ನನಗಿವಾಗ. ಇದೇ ಒಳ್ಳೆ ಟೈಮು ಪ್ರಪೋಸಲ್ ಇಡೋಕ್ಕೆ. ನಂದೊಂದು ವಿಸ್ ಐತಿ. ವಿಸ್ ಹಂಗಂದ್ರೇನು? ನಾನು ಹೇಳ್ತೀನಿ ನಿನಗೆ, ಜಾಸ್ತಿ ಇಂಗ್ಲೀಷ್ ಮಾತಾಡಬೇಡ, ನನಗದು ಹೊಟ್ಟೆ ಬರಂಗಿಲ್ಲ ಅಂತ. ನೀ ಹೇಳ್ರು ಕೇಳಲ್ಲ ನೋಡು. ಮತ್ತೆ ಏನಂತ ವಿಸ್ ಅಂದ್ರೆ ಏನು? ವಿಸ್ಸು ಅಂದ್ರೆ ನಂಗೊಂದು ಬೈಕಿ ಐತಿ. ಓಹೋ ಬೈಕಿ, ಅದು ವಿಸ್ ಅಲ್ಲಲೇ, ವಿಶ್ ಐತಿ ನಿನಗೆ. ನೋಡು, ಮೊನ್ನಷ್ಟೇ ಸೀರೆ ಕೊಡ್ಸೇನೆ. ಇನ್ನು 1-2 ತಿಂಗಳು ನಾನು ಯಾವ ಸೀರೆನೂ ಕೊಡ್ಸಂಗಿಲ್ಲ, ಏನು ಕೊಡ್ಸಂಗಿಲ್ಲ. ಏನು ಸುಮ್ಮನೆ ಬರ್ತೈತೇನು ರೊಕ್ಕ? ಮುಂಚೆ ನನ್ನ ಬಿಸ್ನೆಸ್ ಇಲ್ಲ ಅಂತ ನಾವು ಒದ್ದಾಡ್ತಿದ್ದೀನಿ. ಅದಲ್ರಿ, ನೀವು ಹ್ಞೂ ಅಂತ ಹೇಳ್ರಿ, ಹೇಳ್ತೀನಿ. ಇಲ್ಲ, ಹ್ಞೂ ಅಂದ್ರ ಮೇಲೆ ಮತ್ತೆ ಮಾಡೋಕ್ಕೆ ಬೇಕಾಗುತ್ತದು. ಬೇಡ, ನಾನೇನು ಕೊಡ್ಸಂಗಿಲ್ಲವ. ನನ್ನ ಹತ್ರ ನಿಜ ಹೇಳ್ತೀನಿ, ನನ್ನ ಹತ್ರ ರೊಕ್ಕಿಲ್ಲ ರೀ. ಅದಲ್ರಿ, ರೊಕ್ಕ ಸಲುವಿಂದ ಏನು ಅಲ್ಲ, ಇದು ಬೇರೆನೆ. ಅಂದರೆ ಇನ್ನೊಂದು ಮಗು ಬೇಕಂತ, ಅದಂತೂ ಆಗಂಗೆ ಇಲ್ಲ ನೋಡು. ಮತ್ತೆ ಸಾಕು, ಇವಾಗ ಇವನು ಸಾಕವೇ ಕಷ್ಟ ಆಗಿದ್ದಾವೆ. ಬೇಡ, ಇನ್ಯಾವುದು ಬೇಡ. ಅಲ್ಲದೆ ಅದಲ್ಲ ಅಂದ್ರೆ ಕೇಳಂಗಿಲ್ಲ. ಫಸ್ಟ್ ನಾ ಹೇಳಿದಾರ ಕೇಳ್ರಿ. ಗಡಗಡ ಹೋದ್ರೆ ಮತ್ತೆ ಅದೇನಂದ್ರ ನೀವು ಸಿಟ್ಟು ಮಾಡ್ಕೋಬಾರ್ದು. ಮತ್ತೆ ಬೇಡ ಬಿಡ್ರಿ, ನಿಮ್ಗೆಂತೂ ಮೂಗಿನ ತುದಿಯಾಗ ಸಿಟ್ಟಿರ್ತೈತೆ. ಈ ರಾತ್ರಿ ಹೊತ್ತಲ್ಲಿ ಏನು ಮಾತಾಡೋದು? ಮಕ್ಕೋರಿ, ಮತ್ತೆ ಮಾತಾಡೋಣ. ಯಾವಾಗ ನೋಡ್ರು ಒಂದು ಇದ್ದೇ ಇರ್ತೈತಿ ಇಕ್ಕಿದ ವಿಷ್ ಅಂತ. ಸ್ವಲ್ಪ ಕುಂಡಿ ಹಾಕಿ ಸರ್ಸು, ಮಲಗ್ಬೇಕು ನಾನು. 3 ಹೊತ್ತು ನಿದ್ದೆ. ನಾ ಮಾತ್ರ ಇವ್ರಿಗೋಸ್ಕರ ಎಲ್ಲ ಬದಲಾಗ್ತೀನಿ. ಎಲ್ಲ ಹೋಗಿ ಭಾಷೆನೂ ಬದಲಾಗ್ರೆ ಇವ್ರಿಗೆ ಮಾತ್ರ ನನಗೋಸ್ಕರ ಏನು ಮಾಡೋಕ್ಕಾಗಂಗಿಲ್ಲ. ನಾ ಹೇಳಿದ್ದು ಕೇಳಂಗಿಲ್ಲ, ನಿದ್ರೆನೂ ಮಾಡಂಗಿಲ್ಲ. ಏನು ದುರ್ನಾತ ಬೇರೆ. ಮಾಧವ, ಮಾಧವ, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ. ಹೇಳ್ರಿ, ಯಾವ ಸೈಜ್ದು ಬೇಕಿತ್ತು ನಿಮ್ಗೆ? ಮಾಧವ, ನಾನು ನಿನ್ನ ಕಸ್ಟಮರ್ ಅಲ್ಲ. ವಾಯು ಮಾಲಿನ್ಯ ಎಷ್ಟು ದುರ್ನಾತ ಹೂಸು ಕೊಡುತ್ತಿರುವೆ. ಇದಕ್ಕೆ ನಿನಗೆ ಪರಿಹಾರ ಬೇಕಾ? ಅಯ್ಯೋ, ಇದಕ್ಕೆ ಪರಿಹಾರ ಯಾರ್ಯಾರ ಹತ್ರನೂ ಆಗಿಲ್ಲ ಬಿಡ್ರಿ. ಅಲ್ಲದೆ ಇದೊಂಥರ ರೂಢಿಯಾಗಿ ಒಂಥರ ಮಜಾ ಬರ್ತೈತೆ ಬಿಡ್ರಿ. ಇರಲಿ ಹಂಗೆ, ಪರಿಹಾರ ಬೇಡ. ಮೂರ್ಖ, ನೀವು ಹಂಗೆ ಪರಿಹಾರನ ಕೊಡ್ತೀರಂದ್ರೆ ನನ್ನ ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಪರಿಹಾರ ಕೊಡ್ರಿ. ಅವಿವೇಕಿ, ಯಾವಾಗಲೂ ಬಿಸ್ನೆಸ್ ಅಂತಲೇ ಒದ್ದಾಡ್ತಿರುತ್ತೀಯ. ಆಗಲಿ, ನಿನಗೆ ಬಿಸ್ನೆಸ್ ಪರಿಹಾರ ಬೇಕೆಂದರೆ ನೀನು ಸೀದಾ ಕುಂದಾಪುರಕ್ಕೆ ಹೋಗು. ಅಲ್ಲಿ ಹೋಗಿ ಒಂದು ಮಾರನಕಟ್ಟೆ ಎನ್ನುವ ಊರಿದೆ, ಅಲ್ಲಿ ಹೋಗಿ ಮಹಾಲಿಂಗೇಶ್ವರನ ದರ್ಶನ ಮಾಡು, ಒಳ್ಳೆಯದಾಗುತ್ತದೆ. ನೀವು ಯಾರ್ರೀ ಮಾತಾಡ್ತಿರೋದು? ನಾನು ಆ ದೇವರ ಫ್ರೆಂಡ್. ನಾನು ಕೂಡ ಒಂದು ದೇವರು. ಆದರೆ ನಿನಗೀಗ ಬಿಸ್ನೆಸ್ ಸಲುವಾಗಿ ಸೊಲ್ಯೂಷನ್ ಬೇಕಾಗಿರೋದರಿಂದ ನೀನು ಆ ದೇವರ ಬಳಿಯೇ ಹೋಗಬೇಕು. ನಾನಿನ್ನು ಬರುತ್ತೇನೆ. ಬೇಡ್ರಿ, ತಡೀರಿ, ಹೋಗ್ಬಿಡ್ರಿ, ತಡೀರಿ. ಶುಭಮಸ್ತು. ಅಯ್ಯೋ, ನನ್ನ ಬಿಟ್ಟು ಹೋಗ್ಬೇಡ ದೇವರೇ, ಬಿಟ್ಟು ಹೋಗ್ಬೇಡ. ಕೋಟಿ ಲಕ್ಷ ಕೋಟಿ. ಏನತ್ರಿ ನಿಮ್ಗೆ? ಏನು ಲಕ್ಷ, ಏನಾಯ್ತು, ಏನು ಕೋಟಿ? ಫಸ್ಟ್ ನಿಮ್ಮ ಊರಿಗೆ ಹೋಗೋಣ ನಡಿ. ಊರಿಗೆ ಹೋಗೋಣ.
ಈ ರಾತ್ರಿ ಹೊತ್ತಲ್ಲಿ ಏನು ಊರಿಗೆ ಹೋಗೋದ್ರಿ? ನಾನು ಅದನ್ನೇ ಹೇಳಕತ್ತೇನೆ. ಆ ಪದ್ಮನಾಭಂಗ ಎಂಗೇಜ್ಮೆಂಟ್ ಮಾಡ್ತಾರಂತ ಅಮ್ಮ ಫೋನ್ ಮಾಡಿದ್ರು, ನಿಮಗೂ ಹಚ್ಚಿದ್ರಂತ, ಅದು ತಾಗಲಿಲ್ಲ ಅಂತ ನೋಡ್ರಿ. ಬನ್ರಿ ಹೋಗೋಣ ನಾಳೆ. ನೀನು ಊರು ವಿಷಯ ಹೇಳಕ್ಕೆ ನನಗೆ ಅವಾಗ ಹೇಳಿದೆ. ಆತಾತು, ಊರಿಗೆ ಹೋಗೋಣ. ಪದ್ಮನಾಭನ ಎಂಗೇಜ್ಮೆಂಟಾ? ಊರಿ ಅದೇ ಸುಮ ಅಂತ ನಮ್ಮ ಮನೆಗೆ ಬರ್ತಿತ್ತಲ್ಲ ಒಂದು ಹುಡುಗಿ, ಆಕೆ ಜೋಡಿನ ಮಾಡ್ತಾರಂತ. ನೋಡಿರೋ ಹುಡುಗಿನೇ, ಹಾಗಾಗಿ ಏನು ತೊಂದರೆ ಇಲ್ಲ, ನಮ್ಮ ಅಮ್ಮಂಗೆ ಹೊಂದ್ಕೊಂಡು ಹೋಗ್ತಾಳೆ. ಆಕೆ ಒಟ್ಟಿಗೆ ಮಾಡೋಣ ಅಂತ ಎಲ್ಲ ಡಿಸೈಡ್ ಮಾಡೀವಿ. ಅದಕ್ಕೆ ನೀವು ಮತ್ತು ಅಳಿಯಾಗಿ ನಿಮ್ಗೊಂದು ಮಾತು ಹೇಳಿ ನಿಮ್ಮದೇ ಮುಂದುವರಿಕೆ ಎಲ್ಲ ಇರಬೇಕಲ್ರಿ. ಮತ್ತು ಹಾಗಾಗಿ ಏನ್ರಿ ಹೋಗ್ತಿದ್ರಿ ಇಷ್ಟೋ ತನಕ? ಕೆಟ್ಟ ಕನಸು ಬಿತ್ತಾ? ಕೆಟ್ಟ ಕನಸ ಒಳ್ಳೆ ಕನಸ ನಂಗೆ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ ಫಸ್ಟ್ ಊರಿಗೆ ಹೊರಡೋಣ ನಡಿ. ಆದರೂ ಎಲ್ಲರನ್ನ ಕರ್ಕೊಂಡೇ ಬರೋಕ್ಕೆ ಹೇಳಾರ ನಮ್ಮಮ್ಮ. ನಾವಿಬ್ಬರೇ ಹೋದರೆ ಸರಿಯಾಗಂಗಿಲ್ರಿ. ಎಲ್ಲ ಬೆಳಗ್ಗೆ ನೋಡೋಣ. ಫಸ್ಟ್ ಬೆಳಗ್ಗೆ ಎದ್ದಿದ್ದೆ ಎಲ್ಲರಿಗೂ ವಿಷಯ ಹೇಳಿ ಯಾರು ಬರ್ತಾರೆ ಬರಲಿ, ಹೊಂಟು ಬಿಡೋಣ ಅಂತ ಫಸ್ಟ್. ಆತ್ರಿ, ಟಾಯ್ಲೆಟ್ಗೆ ಹೋಗಿ ಬರ್ತೀನಿ. ನೀವು ಮಲ್ಕೋ. ಅರ್ಜೆಂಟ್ ಬಂದೈತೆ, ಬೇಗ ಹೋಗ್ತೀನಿ. ಬೇಡ ಅಂತ ಹೇಳ್ತಾರೆ. ನಾನು ಅನ್ಕೊಂಡ್ರೆ ಇವ್ರಿಗೆ ಏನಾಯ್ತು ಸಡನ್ ಆಗಿ? ಒಳ್ಳೇದಾಯ್ತು, ನನಗೂ ಅದೇ ಬೇಕಿದ್ದ. ಆದರೂ ನನ್ನ ಗಂಡನ ಕಣಿ, ನಾನಂದ್ರೆ ಭಾಳ ಆಸೆ ಕಾಣಿ. ನಾ ಹೇಳು ಮುಂಚೆ ನನ್ನ ಮನ್ಸಲ್ಲಿ ಎಂತ ಇತ್ತು ತನಕ ಅವ್ರಿಗೆ ಗೊತ್ತಾಯ್ತು. ನಾವು ಹಂಗಾರೆ ನಾಳೆ ಊರಿಗೆ ಹೊರಡ್ತೋಕ. ನಿಮ್ಮನ್ನೆಲ್ಲ ನಾವು ಊರಲ್ಲೇ ಸಿಕ್ತೆ. ಊರಲ್ಲೇ ಕಾಂಬ ನಮ್ಮ ಅತ್ತಿ ನಮ್ಮ ಸಣ್ಣತ್ತಿನೂ ಎಲ್ಲ ಕರ್ಕೊಂಡೆ ಪಪ್ಪ ಅಂತಿದ್ದೆ. ಕಾಂಬ ಬೆಳಿಗ್ಗೆ ಮಾತಾಡುತ್ತಲ್ಲ ಎಂತ ತನಕ ಗೊತ್ತಾಯ್ತು. ಮತ್ತು ನಿಮ್ದೆಲ್ಲ ಉಂಡಾಯ್ತಾ? ಎಂಥ ಪದಾರ್ಥ? ಮಳೆ ಜೋರಿತ್ತಂಬ್ರಲ್ಲ ಊರು ಬದಿಲ್ಲ. ನನಗಂತೂ ಎಷ್ಟು ಖುಷಿ ಆತಿತ್ತು ಕಣಿ, ಎಷ್ಟೊತ್ತಿ ಊರಿಗೆ ಹೋಗ್ತಮ್ಮಂಗೆ ಆತಿತ್ತು. ಹೌದೇ? ಸಿಕ್ತೆ ಅಕ್ಕ, ಅಲ್ಲೇ ಸಿಕ್ತೆ. ಮತ್ತು ನೀವು ವಿಡಿಯೋ ಎಲ್ಲ ಕಾಣ್ತಿದ್ರಿ ಅಲ್ದ ನಮ್ದು. ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಂಬರ್, ಮತ್ತು ಹೊಸಬ್ರೆಲ್ಲ ಮಾಡ್ಕೊಂಡ್ಕ, ಮತ್ತು ಕಾಮೆಂಟ್ ಹಾಕೋದಂತೂ ಮರುಕೆ ಆಗಕ್ಕ. ಆಯ್ತು, ನಾನು ಹಂಗಾರೆ ಮಲ್ಕಂತೆ. ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಂಡ್ಕಲ್ಲ. ಹೌದು, ಇಲ್ಲೇ ತರಕಾರಿ ಲಾಯಕ್ ಸಿಕ್ಕುತ್ತೆ. ಊರಲ್ಲಿಗಿಂತ ಇಲ್ಲೆಲ್ಲ ಕಮ್ಮಿ ರೇಟಿಗೆ ಲಾಯಕಿದ್ದು ತರಕಾರಿ ಎಲ್ಲ ಸಿಕ್ಕುತ್ತೆ. ಬಟಾಣಿ ಎಲ್ಲ ಬಕ್ಸೂರು ಐತೆ. ಎಲ್ಲ ಬೇಬೆ ತಗೊಂಡು ಪ್ಯಾಕ್ ಮಾಡ್ಕೊಂಡ್ಕ. ಅಮ್ಮಂಗೆ ಅಂತೆಲ್ಲ ಬೇಕಾದಲ್ಲ. ನಾ ಮಲ್ಕಂತೆ ಅಕ್ಕ ಈಗ. ಮತ್ತು ನೀವೆಲ್ಲ ಮಲ್ಕೊಂಡು ಉಂಟ್ಕೊಂಡು ಲೈಕ್ ಮಾಡ್ಕೊಂಡು ಖಾರ ಕಟ್ಟ ಮೀನು ಪದಾರ್ಥ ತಿನ್ಕ ಮಲ್ಕಣಿ. ಮತ್ತು ಸಿಕ್ಕುವ.